ಬೆಳ್ಳಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಡಮಂಗಲ ಸಮೀಪದ ಕಚಿತಡ್ಕ ಎಂಬಲ್ಲಿ ದಲಿತ ಮಹಿಳೆಯೋರ್ವರ ಮನೆಯನ್ನು ಧ್ವಂಸ ಮಾಡಿದ ಆರೋಪ ಕೇಳಿಬರುತ್ತಿದೆ. ಕಚಿತಡ್ಕದ ಬಾಲಕಿ ಎಂಬವರ ಮನೆಯನ್ನು ಧ್ವಂಸ ಮಾಡಲಾಗಿದ್ದು, ಚಾವಣಿಯ ಶೀಟು ಸಹಿತ ಮನೆಯ ವಸ್ತುಗಳನ್ನು ಎಸೆಯುವ ಅಮಾನವೀಯ ದೃಶ್ಯಗಳು ಧ್ವಂಸ ಮಾಡಿದವರೇ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಇದರಲ್ಲಿ ಇವರು ನಾವು ಬೆಳ್ಳಾರೆ ಪೊಲೀಸರಿಗೆ ಹೇಳಿಯೇ ಈ ಕೆಲಸ ಮಾಡುತ್ತಿದ್ದೇವೆ ಎನ್ನುವುದು ಕೇಳಿಬರುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ರವಿ ಶೆಟ್ಟಿ ವಿದ್ಯಾ ಸಹಿತ 4 ವಿರುದ್ಧ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಾಲಕಿಯವರು ನೀಡಿರುವ ದೂರಿನಲ್ಲಿ ಜಾತಿ ನಿಂದನೆ, ದೈಹಿಕ ಹಲ್ಲೆ ಹಾಗೂ ಮಾನಸಿಕ ಕಿರುಕುಳ ನೀಡಿರುವುದಾಗಿ ವಿವರಿಸಿದ್ದಾರೆ. ಇನ್ನು ಕೃತ್ಯದಲ್ಲಿ ಭಾಗಿಯಾದವರನ್ನು ಕೂಡಲೇ ಬಂಧಿಸಿದ ಹಿನ್ನೆಲೆಯಲ್ಲಿ ಸುಳ್ಯ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮತ್ತು ದಲಿತ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸುಳ್ಳು ಏಕೆ ನಾವು ಮಾತಾಡಕ್ಕೆ ಬರಲ್ಲ ಸರ್. ನಾವು ಮಾಡಿ ಅಂತ ಅಲ್ಲ, ನಾವು ಸರಿ ಒಂದಿಗೆ ಒಂದ್ ನಿಮಿಷ ನೋಡಿ. ಇದು ಆಗಿರೋ ಘಟನೆ 100% ಸತ್ಯ. ಅವ್ನು ತಪ್ಪೇ ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಕುಂಡಿಸ್ಬಿಟ್ಟು ಅವನ್ನ ಯಾವುದೇ ಕಾರಣಕ್ಕೂ ಇದು ಮಾಡಿಲ್ಲ. ಅರ್ಥ ಆಯ್ತಾ? ಆಮೇಲೆ ಇವರು ಮಾತಾಡ್ಕೊಳ್ಬೇಕು, ನಾವೇ ತೀರ್ಮಾನ ಮಾಡ್ಕೊಂಡು ಅಲ್ಲ ಅಲ್ಲ ಅದೊಂದು ಸರ್, ಇದು ಅದು ಬೇಡ. ಈಗ ಸ್ಟೇಷನ್ಗೆ ಅದೇ ರವಿ ಶೆಟ್ಟಿ ಅವರು ಬಂದಿದ್ದಾರೆ. ನಾನು ಪ್ರವೀಣ ಅಂತ, ಇವರ ಬಾಲಕಿಯನ್ನು ನೊಂದ ಮಹಿಳೆ ಅಣ್ಣನ ಮಗ. ನಾನು ಇಲ್ಲೇ ಪಕ್ಕ ನಮ್ಮ ರಿಲೇಷನ್ ಅವರೊಬ್ಬರ ಮನೆಯಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬರುವವನು. ಈ ಜಾಗದಲ್ಲಿ ಬೊಬ್ಬೆಗೆಯಲ್ಲಿ ನಾನು ಆ ಜಾಗದಲ್ಲಿ ಬರ್ತಿರ್ಬೇಕಾದ್ರೆ ಅವರು ನನ್ನ ಅತ್ತೆ ಅವರಿಗೆ ಹೊಡೆಯೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹೊಡೆಯೋದು ನೋಡಿದ ತಕ್ಷಣ ನಾನು ಆ ಜಾಗಕ್ಕೆ ಬರುವಾಗ ನನ್ನ ನೋಡಿಬಿಟ್ಟು ಅವರು 4-5 ಜನ ಇದ್ದರು. ಅವರು ಓಡಿ ಹೋದರು. ನಾನು ಕೂಡಲೇ ಬಂದು ಅವರನ್ನು ಕರ್ಕೊಂಡು ಅವರ ಮಾವನ ಮನೆ ಇಲ್ಲೇ ಪಕ್ಕದಲ್ಲಿ ಅವರ ಮಾವನ ಮನೆಗೆ ಕರ್ಕೊಂಡು ಹೋದೆ. ನಾನು ಬಂದ ನಂತರ ಈ ಜಾಗದ ವಿಚಾರವಾಗಿ ಅವರು ಇದನ್ನೆಲ್ಲ ಹೊಡೆದಾಕಿ ನಾನು ಬರುವಾಗ ಇದೆಲ್ಲ ಹೊಡೆದಾಕಿಬಿಟ್ಟು ಅವರನ್ನು ಹೊಡೆದಾಕಿಬಿಟ್ಟು ಅವರು ಬಿದ್ದಿದ್ರು ಕೆಳಗೆ. ಅವರ ಸೀರೆನೆಲ್ಲ ಹರಿದಾಕಿಬಿಟ್ಟು ಇದನ್ನೆಲ್ಲ ನಾನು ನೋಡಿದ್ದೇನೆ. ನೋಡಿದ ತಕ್ಷಣ ನಾನು